ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಯುವಕರಿಗೆ ಅವಕಾಶವನ್ನ ಮಾಡಿಕೊಡಬೇಕು. ನನ್ನ ಕ್ಷೇತ್ರದಲ್ಲಿ ಯುವಕರಿಗೆ ಅವಕಾಶವನ್ನ ಕೊಟ್ಟು ಗೆಲ್ಲಿಸಿ ತೋರಿಸುವ ಪ್ರಯತ್ನ ಮಾಡುತ್ತೇನೆಂದು ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಾನು ಕ್ರೀಡಾ ಸಚಿವನಾಗಿದ್ದಾಗ ಮಂಗಳೂರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡಲು ಭೂಸ್ವಾಧೀನಕ್ಕೆ ಪ್ರಯತ್ನವನ್ನ ಮಾಡಿದ್ದೆ. ಆದರೆ ಈ ಮಧ್ಯೆ ನನ್ನ ಮಂತ್ರಿ ಸ್ಥಾನ ಹೋಯಿತು. ನಾನು ಶಾಸಕನಾಗುವವನಲ್ಲ, ಆದರೆ ಮಂಗಳೂರಿನಿಂದ ಶಾಸಕ ಮಂತ್ರಿ ಆಗುವವರಲ್ಲಿ ನನ್ನದೊಂದು ವಿನಂತಿ ಇದೆ. ನಾವಿನ್ನು ಯುವಕರಿಗೆ ನಮ್ಮ ಸ್ಥಾನಮಾನವನ್ನು ಬಿಟ್ಟುಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ನಾನು ಚಿಕ್ಕಮಗಳೂರು ಉಸ್ತುವಾರಿ ಮಂತ್ರಿಯಾಗಿದ್ದೆ. ಈ ಸಂದರ್ಭ ನನ್ನ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗದ ಕಾರಣ ನನಗೆ ಸೋಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರು ಮುಂದೆ ಬರಬೇಕು. ನಾವೆಲ್ಲರೂ ಕೇವಲ 35 ವರ್ಷದಲ್ಲಿ MLA ಆಗಿದ್ದೆವು. ಬಳಿಕ ನಾವು ಯಾರಿಗೂ ಸ್ಥಾನಮಾನವನ್ನು ಬಿಟ್ಟುಕೊಟ್ಟಿಲ್ಲ. ಯುವಕರಿಗೆ ಅವಕಾಶವನ್ನು ಮಾಡಿಕೊಡಿ ಎಂದು ನಾನು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು. ಏಜ್ ಆಗ್ತಾ ಬಂತು, ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾಂಗ್ರೆಸ್ಗೆ ದೊಡ್ಡ ಏಟು ಯಾವುದು ಗೊತ್ತಾ? ನಾವು ಏಜ್ ಆದ ಮೇಲೆ ಕೂಡ ನಮಗೆ ರಾಜಕೀಯದ ಸ್ಥಾನಮಾನ ಬೇಕು. ಈಗ ನಾನು ಕಳೆದ ಸಲ ಹೀನಾಯವಾಗಿ ಸೋತಿದ್ದೇನೆ. ನನಗೆ ಈಗ ಗೊತ್ತಿದೆ, ನನಗೆ ಇನ್ನೂ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಗೆಲ್ಲಬೇಕಾದ್ರೆ ಯುವಕರಿಗೆ ಅವಕಾಶ ಮಾಡಿಕೊಡಬೇಕು. ಅದನ್ನು ನಮ್ಮ ಎಷ್ಟೋ ಜನ ರಾಜಕಾರಣಿಗಳು ಮರೆತದಿಂದಾಗಿ ಕಾಂಗ್ರೆಸ್ಸಿಗೆ ಭಾಳ ಏಟು ಬಿತ್ತು. ನಂದು ಒಂದೇ, ಕಾಂಗ್ರೆಸ್ ಉಳಿಬೇಕು. ಈ ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು. ಅದಕ್ಕಾಗಿ ಪ್ರಯತ್ನವನ್ನು ನಾವು ಮಾಡಬೇಕು. ಅದರಿಂದಾಗಿ ನಮ್ಮ ಕಳಕಳಿಯ ವಿನಂತಿ ನಮ್ಮ ನಾಯಕರುಗಳಲ್ಲಿ ಆದಷ್ಟು ಯುವಕರಿಗೆ ಅವಕಾಶ ಕೊಡಿ. ನಾವೆಲ್ಲ ಆವಾಗ ಯುವಕ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ನಾವು ಹೇಳ್ತೇವೆ, ಯೂತ್ ಕಾಂಗ್ರೆಸ್ಗೆ ಅವಕಾಶ ಇಲ್ಲ, ಯೂತ್ ಕಾಂಗ್ರೆಸ್ಗೆ ಅವಕಾಶ. ಇವಾಗ ಎಲ್ಲಿ ಕೊಡ್ತೇವೆ ನಾವು ಯುವಕ ಕಾಂಗ್ರೆಸ್ಗೆ? ಆದ್ದರಿಂದ ಮುಂದಿನ ಪೀಳಿಗೆಯಲ್ಲಿ ಯುವಕರಿಗೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಡಬೇಕು. ಆವಾಗ ಮಾತ್ರ ಕಾಂಗ್ರೆಸ್ ಎದ್ದೇಳಲಿಕ್ಕೆ ಸಾಧ್ಯ.